ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ನಾವೊಂದು ಟೂರಿಗೆ ಹೋಗಿ ಬಂದ್ವಿ ಬ್ರಾಹ್ಮಣ ಸಂಘದಿಂದ. ಆ ಫೋಟೋಸು ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ, ಮಿಕ್ಸಪ್ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ಬೋದು. 4 KSRTC ಬಸ್ಸು ಮತ್ತೊಂದು ಪ್ರೈವೇಟ್ ಬಸ್ಸಲ್ಲಿ ನಾವು ಹೋಗಿದ್ವಿ, ನೋಡ್ಬೋದು. ಫಸ್ಟಿಗೆ ನೋಡಿ ನಾವು ಹೊಸನಗರದ್ದು ಕೋಟೆ ಅಂದರೆ ಶ್ರೀಪಾಲನಾಯಕನ ಕೋಟೆ, ದಾರಿಯಲ್ಲಿ ಕೆಲವು ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡಿದ್ದೆ, ನೋಡ್ಬೋದು. ಘಾಟ್ ಸೆಕ್ಷನಲ್ಲಿ ಇದು ಕೋಟೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ನೋಡ್ಕೋತಾ ಬನ್ನಿ. ತುಂಬ ಅವಸಾನದ ಅಂಚಿನಲ್ಲಿ ಇದೆ ಇದು, ಬಟ್ ಇನ್ನೂ ಕೆಲವು ಪಳೆಯುಳಿಕೆಗಳೆಲ್ಲ ಇದ್ದಾವೆ, ನೀವು ನೋಡ್ಕೋತಾ ಬನ್ನಿ. ನಾನು ಸ್ವಲ್ಪ ಸೆಲ್ಫಿ ತಗೊಂಡೆ, ಸ್ವಲ್ಪ ಫೋಟೋ ತೆಗೆದೆ. ನೋಡಿ, ಇದು ಕೋಟೆ ಬಾಗಿಲು. ಇದು ಏನು ಅಂತ ಗೊತ್ತಾಗಿಲ್ಲ, ಪಾಣಿಪೀಠ ಅಂತೂ ಅಲ್ಲ ಅದು. ಇದು ಒಳಗಿನಿಂದ ಎಂಟ್ರೆನ್ಸ್ ಒಳಗೆ ಹೋದ ನಂತರ ನೋಡಿ, ಇದು ಪಿರಂಗಿಗಳೆಲ್ಲ ಕೆಲವು ಕಾಣ್ತಾ ಇದ್ದಾವೆ, ನೋಡ್ಬೋದು. ಇದು ಸಭಾ ಅಂದರೆ ರಾಜರೆಲ್ಲ ಇದು ಸಭೆ ಮಾಡ್ತಾರೆ ಅಂಥ ಜಾಗ ಇರ್ಬೋದು ನನ್ನ ಅನಿಸಿಕೆ. ನಾವೊಂದು 225 ಜನ ಇದ್ವಿ ಅಲ್ಲಿ. ಕೆಲವ್ರದ್ದೆಲ್ಲ ಫೋಟೋ ಬಂದಿದೆ, ಕೆಲವ್ರದ್ದೆಲ್ಲ ಹಾಕಿದ್ದೀನಿ, ಕೆಲವರೆಲ್ಲ ವಾಟ್ಸಪ್ ಬಂದಿದ್ದನ್ನು ಇದರಲ್ಲಿ ಮಿಕ್ಸಪ್ ಮಾಡಿ ಹಾಕಿದ್ದೀನಿ, ನೋಡ್ಬೋದು. ನೋಡಿ, ಇದು ಎಂಟ್ರೆನ್ಸ್ ಬಾಗಿಲು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಇದು ಕಿಚನ್ ಅಂತ ಅನಿಸುತ್ತೆ ನನಗೆ. ಹಳೆ ಪಳೆಯುಳಿಕೆ ಇನ್ನು ಮರ ಎಲ್ಲ ಇದೆ, ಕಾಣ್ಬೋದು. ಇದರ ಟೈಮಿಂಗ್ಸ್ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ, ಇನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ಗೊತ್ತಾಗ್ಬೋದು. ನಾನು ಅಷ್ಟೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಸುತ್ತ ನದಿ ಇದೆ, ಶರಾವತಿ ನದಿ ಇದೆ, ನೋಡಲಿಕ್ಕೆ ಅಂತೂ ಭಾಳ ಅದ್ಭುತವಾಗಿದೆ. ಅಲ್ಲಿ ಕೆರೆ, ಪ್ರಕೃತಿ ರಮ್ಯ ಪ್ರಕೃತಿಗೆ ತುಂಬ ಹತ್ತಿರವಾದಂಥ ಜಾಗ ಇದು, ತುಂಬ ರಮ್ಯವಾಗಿದೆ. ಮಳೆಗಾಲ ಬರಲಿಕ್ಕೆ ಆಗಲಿಕ್ಕಿಲ್ಲ ಇಲ್ಲಿ, ಯಾಕಂದರೆ ಜಾರ್ಬೋದು ಅಂತ ನನ್ನ ಅನಿಸಿಕೆ. ಈ ಟೈಮಲ್ಲಿ ಈ ಥರ ಚಳಿಗಾಲದಲ್ಲಿ ಬರಲಿಕ್ಕೆ ಒಂದು ಒಳ್ಳೆ ಸ್ಪಾಟ್ ಇದು. ನೋಡಿ, ನಾವು ಇನ್ನು 10:10ವರೆಗೆ ಅಲ್ಲಿ ಇದ್ವಿ. ನೋಡಿ, ಎಷ್ಟು ಬಿಸಿಲಿತ್ತು ಅಂತ ನೀವು ನೋಡ್ಬೋದು. ಅಲ್ಲಿ ಒಬ್ಬರು ಸರ್ಕಸ್ ಮಾಡ್ತಾಯಿದ್ರು, ಅದನ್ನು ನೋಡಿ. ಸುತ್ತಮುತ್ತೆಲ್ಲ ಪರಿಸರ ನೋಡ್ಕೋತಾ ಬನ್ನಿ. ಇದನ್ನ ಇಂಪ್ರೂವ್ ಮಾಡಿದರೆ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಲ್ಲ ಕಲ್ಲುಗಳೆಲ್ಲ ಕಿತ್ಕೊಂಡು ಬನ್ನಿ, ನೋಡಿದರೆ ಒಂಥರ ಬೇಜಾರಾಗುತ್ತೆ. ಯಾರಾದರೂ ಇಂಪ್ರೂವ್ ಮಾಡೋರಿದ್ರೆ ಒಳ್ಳೆ ಪ್ರವಾಸಿ ತಾಣ ಆಗುತ್ತೆ. ನಮ್ಮ ದೇಶದಲ್ಲಿ ಇಂಥದ್ದು ಕೋಟೆಗಳು ಬೇಕಾದಷ್ಟು ಇದ್ದಾವೆ. ತುಂಬ ಚೆನ್ನಾಗಾಯಿತು, ತುಂಬ ಪರಿಚಯಸ್ಥರಾದರು, ತುಂಬ ಇಷ್ಟ ಆಯಿತು ನಮಗೆ ಟೂರು. ಒಳ್ಳೆ ಆರ್ಗನೈಸ್ ಮಾಡಿದರು. ಬೆಳಗ್ಗೆ ಕುಂದಾಪುರದಲ್ಲಿ ತಿಂಡಿ ತಿಂದು ಹೋಗಿ ಮಧ್ಯಾಹ್ನ ಹೊಸನಗರ ರಾಮಚಂದ್ರಾಪುರ ಮಠದಲ್ಲಿ ಊಟ ಮಾಡಿದ್ವಿ. ಸಂಜೆ ಅಲ್ಲಿ ಕುಮದ್ವತಿ ತೀರ್ಥ ಅಂತಂದಿದೆ. ಕುಮದ್ವತಿ ನದಿದು ಉಗಮ ಸ್ಥಾನ ಇರ್ಬೋದು. ಅಲ್ಲೇ ತಿಂಡಿ ಎಲ್ಲ ಅಂದರೆ ಸಂಜೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ರಾತ್ರಿ ಕಮಲಶಿಲೆ ದೇವಸ್ಥಾನಕ್ಕೆ ಬಂದು ಊಟ ಮಾಡಿದ್ವಿ, ನೋಡ್ಬೋದು. ಇದು ಎಂಟ್ರೆನ್ಸಲ್ಲೆಲ್ಲ ಕೆಲವು ಸ್ನ್ಯಾಪ್ಸನ್ನೆಲ್ಲ ಹಾಕಿದ್ದೀನಿ. ಆ ಕಡೆ ಹೋಗ್ತಾ ಒಂದು ಗಳಿಗೆ ಹೋಗೋದನ್ನು ಮರಿಬೇಡಿ. ನಮಗೂ ಇದು ಯಾವ ಪ್ಲೇಸು ಗೊತ್ತಿರಲಿಲ್ಲ. ನಮ್ಮ ಆಯೋಜಕರೆಲ್ಲ ತುಂಬ ನೀಟಾಗಿ ಇದು ಮಾಡಿದ್ದಾರೆ. ಜ್ಯೋತಿ ಒಂದು ಮೋಸ್ಟ್ಲಿ ಕಿಚನ್ ಅನ್ಸೋಜುಡತ್ತ ಸೂನಾಗ ಇದು ಕಿಚನ್ ಅನ್ಸೋಜುಣ ಸೂನಾಗ. ಹಾಂ, ಅವು ಕಂಡಿ ಗಿಂಡಿ ನೀರು ಬರ್ಪಣೆ ವ್ಯವಸ್ಥೆ ನಮ್ಮನ್ನ ಒಂದು ಇತ್ತಲ್ಲ ಇಕ್ಕುಂಟಿ ಮುಂಜಿ ಒಂದು ಅಂತ ಇರುತ್ತೆ. ನೋಡ್ಬೋದು, ಇದೆಲ್ಲ ಕಿಚನಿನ ಅವಶೇಷ ಅಂತ ನನಗೆ ಅನಿಸಿದಂಗೆ. ನನಗೆ ಜಾಸ್ತಿ ಗೊತ್ತಿಲ್ಲ ಇದರ ಬಗ್ಗೆ. ಯಾರಾದರೂ ಪುರಾತತ್ವ ಇಲಾಖೆಯವರು ಗೊತ್ತಿದ್ದವರು ಇದನ್ನ ಒಂದು ಗೈಡ್ ಇಟ್ಟು ಮಾಡಿದರೆ ನಮಗೆ ಹೆಲ್ಪ್ ಆಗ್ತಿತ್ತು. ನೋಡಿ, ಇದು ಆ ಕೆರೆಗೆ ಇದು ಕೋಟೆಗೆ ಸಂಬಂಧಪಟ್ಟಂತಹ ಕೆರೆ. ಇದು ಅಲ್ಲಿ ಮೇಲೆ ಮುಂಬಾಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀರಲ್ವಾ, ಆ ವಿಷಯ ಹೇಳಿ ಸ್ವಲ್ಪ. ಹೌದಾ, ಎಷ್ಟೊತ್ತಿಗೆ ಹೇಳ್ತೀರಿ?
ಮುಂಬಾಗಿಲಿಂದ ಬಂದಾಗ ಅಂಥದ್ದು ಇದು. ಆ ಕೋಟೆ ಮೇಲೆಲ್ಲ ತೆಗೆದಿರ್ಕೊಂಡಿರೋ ಫೋಟೋಸು. ಆನಂತರ ಜೇನುಕಲ್ಲಮ್ಮ ಅಂತ ಅಲ್ಲಿ ದೇವಸ್ಥಾನಕ್ಕೊಂದು ಬಂದ್ವಿ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಅಲ್ಲಿ ದೇವಿ ಇದ್ದಾಳೆ ನೋಡ್ಬೋದು. ತುಂಬ ಪರಿಸರ ಅಂತೂ ಭಾಳ ಅದ್ಭುತವಾಗಿದೆ. ನೋಡ್ಕೋತಾ ಬನ್ನಿ. ನೋಡ್ಬೋದು ಹಸು ಎಷ್ಟು ಚೆನ್ನಾಗಿ ನಿಂತು ಫೋಸ್ ಕೊಡ್ತು ನೋಡಿದ್ರೆ. ಆನಂತರ ನಾವು ಹೊಸನಗರದಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇದು ಅಷ್ಟೇ ರಾಮಚಂದ್ರಾಪುರ ಮಠದ ಅಧೀನದಲ್ಲಿದೆ. ನೀವು ಅಲ್ಲಿ ನೋಡ್ಬೋದು. ಗ್ರೂಪ್ ಫೋಟೋ ತೆಕ್ಕೊಳ್ತಾ ಇದ್ವಿ. ನನ್ನ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಕೆಲವೆಲ್ಲ ಸ್ನ್ಯಾಪ್ಸ್ ಎಲ್ಲ ತಗೊಂಡಿದ್ದೀನಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ, ಭಾಳ ಅದ್ಭುತವಾಗಿದೆ. ಸುತ್ತ ಸರೋವರ ಥರ ಮಾಡಿ ಮಧ್ಯೆ ದೇವಸ್ಥಾನ ಇದೆ ನೋಡಿ. ಇಲ್ಲಿ ದೇವರು ಜಾಸ್ತಿ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಹೋಗಿಲ್ಲ, ಒಳಗೆ 1-2 ಸ್ನ್ಯಾಪ್ಸ್ ತಗೊಂಡಿದ್ದೆ ಅಷ್ಟೇ ನೋಡಿ. ಇದು ಗಜಪೃಷ್ಠಾಕಾರದಲ್ಲಿ ಇರುವಂತಹ ದೇವಸ್ಥಾನ. ಆನಂತರ ರಾಮಚಂದ್ರಾಪುರ ಮಠದಲ್ಲಿ ಊಟ ಮಾಡಿದ್ವಿ. ಅನ್ನ, ಸಾರು, ಸಾಂಬಾರು, ಪಾಯಸ ಎಲ್ಲ ಇತ್ತು. ಅಲ್ಲಿಗೆ ತುಂಬ ಜನ ಹೋದ ಕಾರಣ ಅವರು ಗಡಿಬಿಡಿ ಆದರೂ ನಮ್ಮವರೆಲ್ಲ ಬಡ್ಸೋಕ್ಕೆ ಹೋಗಿದ್ರು ನೋಡ್ಬೋದು. ಇದು ರಾಮಚಂದ್ರಾಪುರ ಮಠ. ಒಳಗೆಲ್ಲ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ. ಕೆಲವು ಕಡೆ ಪ್ರಾಹಿಬಿಟೆಡ್ ಇರುತ್ತೆ. 1-2 ಸ್ನ್ಯಾಪ್ಸ್ ತಗೊಂಡು ಬಂದಿರ್ತೀವಿ ಅಷ್ಟೇ ನೋಡಿ. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ದೇವಸ್ಥಾನ ಮಠದ್ದು. ಅದು ಆನಂತರ ಗೋಶಾಲೆಗೆ ಹೋದ್ವಿ. ಗೋಶಾಲೆಗೆ ಹೋದಾಗ ನನಗೆ ಫೋಟೋ ತೆಗಿಲಿಕ್ಕೆ ಮನಸ್ಸಾಗಿಲ್ಲ. ಯಾಕೆಂದರೆ ಕಟ್ಟಿ ಹಾಕಿ ಅದು ಎಷ್ಟು ಕಾಪಾಡ್ತಾರೋ ಗೊತ್ತಾಗಲಿಲ್ಲ. ಆನಂತರ ಹೊಂಬುಜ ಜೈನ ಬಸದಿಗೆ ಬಂದ್ವಿ ನೋಡ್ಬೋದು. ಅಲ್ಲಿ ಮಾನಸ್ತಂಭ, ಹಾಳಾದ ಶಿಲ್ಪಕಲೆಗಳು ನೋಡಿದರೆ ಬೇಜಾರಾಗುತ್ತೆ. ಒಂದು ರೌಂಡ್ ನೋಡ್ಕೋತಾ ಬನ್ನಿ. ಆನಂತರ 24 ಜೈನ ತೀರ್ಥಂಕರ ಪಾದುಕೆಗಳು ಇದ್ದಾವೆ ಅಲ್ಲಿ, ಅದನ್ನೂ ಹಾಕಿದ್ದೀನಿ. ಮಾನಸ್ತಂಭ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಆನಂತರ 24 ತೀರ್ಥಂಕರರ ಪಾದುಕೆಗಳಂತೆ. ಒಂದು ಕಡೆ ಮಹಾವೀರ ದೇವರಾದರೆ, ಆನಂತರ ಇನ್ನೊಂದು ಕಡೆ ಪದ್ಮಾವತಿ ಅಮ್ಮ ಇದ್ದಾರೆ. ಅಲ್ಲೆಲ್ಲ ಒಳಗೆ ಫೋಟೋ ತೆಗಿಲಿಕ್ಕೆ ಬಿಡೋದಿಲ್ಲ. ಒಂದು ಸುತ್ತು ಬಂದಾಗ ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಫೋಟೋ ತೆಗೊಂಡೆಲ್ಲ ಬಂದೆ. ಆನಂತರ ಗ್ರೂಪ್ ಫೋಟೋನೆಲ್ಲ ನೋಡ್ಕೋತಾ ಬನ್ನಿ. ನೋಡಿ, ಇದು ಹಳೆ ಬಸದಿ, ಪಂಚಬಸದಿ ಅಂತ ಹೇಳ್ತಾರೆ. ಮಾನಸ್ತಂಭ ಎಲ್ಲ ನೋಡ್ಬೋದು. ಪಾಸ್ ಮಾಡ್ಕೊಂಡು ಅಲ್ಲಿ ಏನು ಬರೆದಿದ್ದಾರೆ ಅಂತ ಬೇಕಾದ್ರೆ ಓದ್ಕೊಂಡು ನೋಡ್ಕೊಳ್ಳಿ. ಶಿಲ್ಪಕಲೆಗಳ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ವಂತೆ. ಅಲ್ಲಿ ಒಬ್ಬರು ಯಾರೋ ಹೇಳಿದ್ರು, ಒಬ್ಬರು ಅಮ್ಮ ಇದ್ದರು, ಅದೇ ಫಸ್ಟ್ ಫೋಟೋದಲ್ಲಿ ತೋರಿಸಿದ್ನಲ್ಲ. ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಅದು ಎಂತ ಅಂತ ಗೊತ್ತಾಗಿಲ್ಲ. ಭಿನ್ನಗೊಂಡ ವಿಗ್ರಹಗಳ ನೋಡಿದ್ರೆ ಮಾತ್ರ ತುಂಬ ಬೇಜಾರಾಗುತ್ತೆ ನೋಡಿ. ಆನಂತರ ಒಳಗೆ ಪಂಚ ಮಹಾವೀರನ ಮೂರ್ತಿಗಳನ್ನೆಲ್ಲ ನೀವು ನೋಡ್ಬೋದು. ಇಲ್ಲಿ ಬೇರೆ ಬೇರೆ ನಮೂನೆಯ ಮೂರ್ತಿಗಳು. ಇಲ್ಲಿ ಈಗ ಪೂಜೆ ಎಲ್ಲ ನಡೆಯೋದಿಲ್ಲ. ಇದು ನನ್ನ ಫ್ರೆಂಡ್, ಇವರು ಸರಸ್ವತಿ ಅಕ್ಕ ಅಂತ ನೋಡಿ. ಅಲ್ಲಿ ಪದ್ಮಾವತಿ ಮೂರ್ತಿ ಏನು ಚೆನ್ನಾಗಿತ್ತು ಗೊತ್ತಾ, ಕೆತ್ತನೆ ನೋಡ್ಬೋದು ನೀವು. ಅಲ್ಲಿ ಜಾಸ್ತಿ ಲೈಟ್ ಇರಲಿಲ್ಲ. ಕಲ್ಲು ಕಂಬಗಳು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಆನಂತರ ನಮ್ಮ ಗ್ರೂಪ್ ಫೋಟೋ ಆಯಿತು. ನೆಕ್ಸ್ಟು ನಾವು ಅಂಬುತೀರ್ಥಕ್ಕೆ ಬಂದ್ವಿ. ಶರಾವತಿಯ ಕುಮದ್ವತಿ ತೀರ್ಥಕ್ಕೆ. ಅಲ್ಲಿ ನದಿದು ಉಗಮ ಸ್ಥಾನ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವಿಲ್ಲಿ.
ಕೆತ್ತನೆಗಳೆಲ್ಲ ಎಷ್ಟು ಅದ್ಭುತವಾಗಿದೆ ನೋಡಿ. ಅಲ್ಲಿ ನಾಗನ ಒಂದು ದೊಡ್ಡ ಇತ್ತು, ಮೂರ್ತಿ ಕೂಡ ಇತ್ತು. ಇದು ಇಲ್ಲಿಂದ ನೀರು ಉತ್ಪತ್ತಿಯಾಗುವಂಥದ್ದು. ಅಲ್ಲಿ ನೋಡಿ ನಮಗೆ ತಿಂಡಿ ಏನು ಕೊಟ್ಟಿದ್ರು ಅಂತ ನೋಡ್ಬೋದು. ಸಂಜೀರ ಅಥವಾ ಅದಕ್ಕೆ ಬಿಸ್ಕುಟ್ ರೊಟ್ಟಿ ಅಂತೀವಿ ನಾವು. ನೋಡಿ ಇದು ದೊಡ್ಡ ಕೆರೆಗೆ ಹೋಗಿ ಜಾಯಿನ್ ಆಗುತ್ತೆ ಅಲ್ಲಿ, ಬಟ್ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಆ ತೀರ್ಥದ ಹತ್ರ ಫೋಟೋ ತೆಕ್ಕೊಂಡು ನೋಡಿ. ಇದು ಪಾಲಾಶದ್ದು ಗಿಡ, ಮರ ಮತ್ತು ಹೂವು. ಆನಂತರ ಅಂಬು ತೀರ್ಥ, ಶರಾವತಿಯ ಉಗಮ ಸ್ಥಾನ ನೋಡಿ, ಅದು ಸರೋವರ ಇರುವಂಥದ್ದು. ಇದು ನೋಡಿ 3 ಕಡೆಯಿಂದ ಉಗಮ ಸ್ಥಾನ ಥರ ಮಾಡಿದ್ದಾರೆ. ಇದು ದೊಡ್ಡದು, ಇದು ಸ್ವಲ್ಪ. ಇನ್ನು ನೋಡಿ ಇದು ಫಸ್ಟ್ ಇದು, ಅಲ್ಲಿ ನೀರು ಹರಿಯೋದು ಕಾಣಿಸುತ್ತೆ ನಮಗೆ. ನಾಗಬನ ಎಲ್ಲ ಇದೆ ಕಾಣ್ಬೋದು ಅಲ್ಲಿ. ಅಲ್ಲಿ ಕಥೆಯೆಲ್ಲ ಅಲ್ಲಿ ಹಾಕಿದ್ರು, ಅದನ್ನು ಫೋಟೋ ತೆಕ್ಕೊಂಡಿದ್ದೀನಿ. ಆನಂತರ ಅಲ್ಲಿ ನೋಡಿ ಈ ತೀರ್ಥದಿಂದ ಎಲ್ಲರೂ ತೀರ್ಥಕ್ಕೆ ಅಭಿಷೇಕ ಪ್ರೋಕ್ಷಣೆ ಎಲ್ಲ ಮಾಡ್ಕೋಬೋದು. ನಾವು ಪ್ರೋಕ್ಷಣೆ ಗೀಕ್ಷಣೆ ಎಲ್ಲ ಮಾಡ್ಕೊಂಡ್ವಿ. ಇದು 3ನೇದು ಆ್ಯಕ್ಚುಲಿ. ಇದು ಮೇಲಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೋದು. ಆನಂತರ ಅಷ್ಟೊತ್ತಿಗೆ ಕತ್ಲಾಗ್ತಾ ಬಂದಿತ್ತು. ನಾವು ಕಮಲಶಿಲೆಗೆ ಬಂದಾಗಲೇ ಆಲ್ರೆಡಿ 8 ಗಂಟೆ ಆಗಿತ್ತು. ಅಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ನೋಡ್ಬೋದು. ಒಳಗೆ ನಾನು ಫೋಟೋ ತೆಗೆದಿರಲಿಲ್ಲ, ವಾಟ್ಸಪ್ಪಲ್ಲಿ ಬಂದ ಫೋಟೋನ ಹಾಕಿದ್ದೀನಿ, ನೋಡ್ಕೋತಾ ಬನ್ನಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿಕೊಳ್ಳಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೋಡಿ ಇಲ್ಲಿ ದೇವಸ್ಥಾನದ ಪ್ರಾಂಗಣ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.